ನಮಸ್ಕಾರ. ನಾನು alwinvlog ಉಡುಲ್ಲೆ ಮಾತೆಲ್ಲ ಒಂದು ಚಾನಲ್ ಅನ್ನು ಮಸ್ತ್ ಸಬ್ಸ್ಕ್ರೈಬ್ ಮಾಡ್ಲಿ, ಶೇರ್ ಮಾಡ್ಲಿ, ಲೈಕ್ ಮಾಡ್ಲಿ. ಇವ್ರು ಮಲ್ಲ ಫೇಮಸ್ ಬ್ಲಾಗರ್. ಫೈನಲಿ ನಿಮಗೆ ನಾನು ಇಲ್ಲಿ ಗೊತ್ತಿದ್ದೀನಿ, ಜನಗಳು ಬರ್ತಾ ಇದ್ದಾರೆ. ಲೈಟ್ ತುಂಬ ಫುಲ್ ಆಗ್ತಾ ಇದೆ. 10:20 ಆಗಿರೋದು. ವೆಲ್ಕಮ್ ಟು alwinvlog ಚಾನಲ್. ಇವತ್ತು ನಾನು ಇಂಡಿಯಾಕ್ಕೆ ಬರ್ತಾ ಇದ್ದೇನೆ. ನಿಮ್ಮೆಲ್ಲರನ್ನ ಭೇಟಿಯಾಗುವ ಉದ್ದೇಶ ನಮ್ಮ ತಾಯಿನಡಿಗೆ ನಾನು ಮರಳಿ ಬರ್ತಾ ಇದ್ದೇನೆ. ನನ್ನ ಜೊತೆ ನನ್ನ ಫ್ರೆಂಡ್ ಇದ್ದಾರೆ ಇವತ್ತು. ಇದು ಟೆಸ್ಲಾ ಗಾಡಿಯಲ್ಲಿ ನಾನು ಬರ್ತಾ ಇರೋದು. ನಿಮ್ಗೆ ಕಾಣ್ತಾ ಇರ್ಬೋದು ಡ್ಯಾಶ್ ಬೋರ್ಡ್. ನನ್ನ ಫ್ರೆಂಡ್ ಇದ್ದಾರೆ. मैं खुद आज बैठा भाई, मेरा 35 ईयर एक्सपीरियंस में फर्स्ट टाइम टेस्ला गाड़ी में बैठा. अभी जाके सिक्योरिटी के कैमरे हैं. हाँ, इसके अंदर फिर ये यूट्यूब है. ये यूट्यूब अगर तुम बैठेगा जहाँ गाड़ी रुकेगा वहाँ बैठेगा वहाँ चालू होगा. ये नेटफ्लिक्स है. नेटफ्लिक्स सिस्टम है. हाँ, कभी भी देखो. ये इनबिल्ड है. म्यूजियम कर रहे थे खाली मानी हुई क्या लग जाएगी क्या नहीं. फ्यूचर म्यूजियम. हेलो अस्सलाम वालेकुम. ಫೈನಲಿ ಡ್ಯೂಟಿ ಫ್ರೀ ಎಲ್ಲ ಮುಗಿಸಿ ಇವಾಗ D8 ಎಂಬ ಒಂದು ಗೇಟಲ್ಲಿ ನಿಂತಿದ್ದೀನಿ. ಸರಿ, ಕೂತಿದ್ದೀನಿ. ಕಾಣ್ತಾ ಇರ್ಬೋದು ನಿಮಗೆ. ಇಲ್ಲಿ ಬ್ಯಾಗ್ ಇದೆ ಮತ್ತು ಇದೊಂದು ನನ್ನದು ಲ್ಯಾಪ್ಟಾಪ್ ಬ್ಯಾಗ್. ಸೊ ಅಷ್ಟೊಂದು ಕ್ಲಾರಿಟಿ ಬರ್ತಾ ಇಲ್ಲ, ಇಲ್ಲಿ ಯಾರಿಲ್ಲ. ನಾನು ಬೇಗ ಬಂದೆ. ನನಗೆ ಆ್ಯಕ್ಚುಲಿ ಫ್ಲೈಟ್ ಬಂದುಬಿಟ್ಟು 10:20 ಆಗಿರೋದು. ಸೊ ಇವಾಗ ಸಮಯ 7:30 ಆಗಿರೋದು. 8:30, 9:30, 10:30, 11:30, ಆಲ್ಮೋಸ್ಟ್ ಒಂದು 3 ಗಂಟೆ ಕಾಲ ವೆಯ್ಟ್ ಮಾಡಬೇಕು. ನೋಡೋಣ ಹೇಗೆ ಏನು ಅಂತ ನೋಡೋಣ. ಸೊ ಸರಿ, ಈ ವಿಡಿಯೋನ ಕಂಟಿನ್ಯೂ ಮಾಡೋಣ. ನನಗೆ ಗೊತ್ತಿಲ್ಲ ನೈಟಲ್ಲಿ ನಿಮಗೆ ಯಾವ ಥರ ವ್ಯೂಸ್ಗಳೆಲ್ಲ ತೋರಿಸಲು ಸಾಧ್ಯ ಆಗುತ್ತೆ ಅಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. എന്നോട്ടേക്ക് നീ ಹೊಸ ಗೆಸ್ಟ್ ಸಿಕ್ಕಿದೆ. ಸೊ ಬಲೆ ನಮ್ಮ ಊರಿಗೆ ಪೋಯ್, ಬಲೆ ನಮ್ಮ ಕುಟ್ಲಾಗ ಪೋಯ್, ಬಲೆ ನಿಮ್ಮ ಮಕ್ಕಳೊಟ್ಟಿಗೆ ಪೂರ ಕುಟ್ಲಾಗ ಹೋಗಿದ್ದಾರೆ. ಹಾಯ್ ಪುಟ್ಟ, ಏನು ಹೆಸರೆಂತ ನಿಂದು? ಎಂತ ಹೆಸರೆಂತ? ನಮಸ್ಕಾರ ಅಮ್ಮ. ಸೊ ನೋಡ್ತಾ ಇದ್ದೀರಾ, ಈ ಬ್ಲಾಗ್ ಖಂಡಿತ ಬರುತ್ತೆ. ಇನ್ನು ಸ್ವಲ್ಪ ಹೊತ್ತಲ್ಲಿ ನಾನು ಎಡಿಟ್ ಮಾಡಿ ಹಾಕ್ತೇನೆ. ಸೊ ನಮ್ಮ ಜೊತೆ ಇವತ್ತು ಎಲ್ಲ ಮಂಗಳೂರಿನವರೇ ಇರೋದು. ಇದು ಮಂಗಳೂರಿನ ಫ್ಲೈಟ್ ಅಲ್ಲ, ಹಾಗೆ ಮಂಗಳೂರಿನವರು ಇದ್ದಾರೆ. ಸೊ ಎದುರುಗಡೆ ಕೂಡ ಕಾಣ್ತಾ ಇರ್ಬೋದು ನಿಮಗೆ ಸಡನ್ನಲ್ಲಿ. ಸೊ ಅನ್ಎಕ್ಸ್ಪೆಕ್ಟೆಡ್ ಆಗಿ ಮೀಟ್ ಆಗಿದ್ದು ನಾವು. ನೋಡ್ತಾ ಇದ್ದೀರಾ. ನಮಸ್ಕಾರ. ನಾನು alwinvlog ಉಡುಲ್ಲೆ ಮಾತೆಲ್ಲ ಒಂದು ಚಾನಲ್ ಅನ್ನು ಮಸ್ತ್ ಸಬ್ಸ್ಕ್ರೈಬ್ ಮಾಡ್ಲಿ, ಶೇರ್ ಮಾಡ್ಲಿ, ಲೈಕ್ ಮಾಡ್ಲಿ. ಇವ್ರು ಮಲ್ಲ ಫೇಮಸ್ ಬ್ಲಾಗರ್. ಇದು ಡ್ರೈವರನ್ನು ನೋಡಿದ್ದೀರಾ, ಅಲ್ಲಿ ಇಬ್ಬರು ಕೂತಿದ್ದಾರೆ. ಅವರೇ ಇಬ್ಬರು ಡ್ರೈವರು ಇವತ್ತಿದ್ದು. ಅದೆಂತ ಬಿಟ್ಟ ಕಾರ? ಫ್ಲೈಟ್ ಇರುವಾಗ ಕಾಲಲ್ಲೇ ಹೋಗುದಾ ನೀವು? ಎಂತ ಶೇ, ಇಲ್ಲಿ ನೋಡು. ಏನು ಹೆಸರು ನಿಂದು? ಪೃಥ್ವಿ, ಯದ್ವಿ. ನಾವು ಫ್ಲೈಟಲ್ಲಿ ಕೂತಿದ್ದೀವಿ. ಹೊರಗಡೆ ದೃಶ್ಯ ಕಾಣ್ತಾ ಇರ್ಬೋದು. ಮತ್ತು ಫ್ಲೈಟಲ್ಲಿ ಕೂಡ ತುಂಬ ಜನ ಬಂದು ಕೂತ್ಕೊಳ್ತಾ ಇದ್ದಾರೆ. ಫೈನಲಿ ಒಂದು ವಿಂಡೋ ಸೀಟ್ ಸಿಕ್ಕಿದೆ. ಸೊ ನಾನು ನಿಮಗೆ ಇಲ್ಲಿ ಕೂತಿದ್ದೀನಿ. ವಿಂಡೋ ಸೀಟ್ ಇದೆ. ನನಗೆ ನಿಮಗೆ ಹೊರಗಡೆ ಎಸ್ತೇನೆ ನಾನು. ದೊಡ್ಡ ಫ್ಲೈಟ್ ಒಂದಿದೆ, ಒಮನ್ ಏರ್ ಅಂತ. ಅದು ಬಿಟ್ಟರೆ ಇನ್ನೊಂದಿದೆ ನೋಡಿ, ಕಾಣ್ತಾ ಇರ್ಬೋದು. ಸೊ ಇದರ ಇಂಜಿನ್ ಕಾಣ್ತಾ ಇರ್ಬೋದು ನಿಮಗೆ, ಸಿಕ್ಕಾಪಟ್ಟೆ ದೊಡ್ಡದಾಗಿದೆ. ಇದರ ರೆಕ್ಕೆ ಕೂಡ ಇದೆ. ಸೊ ಇಲ್ಲಿ ಕೂಡ ನಿಮಗೆ ನೋಟಿಫಿಕೇಷನ್ ಕೊಟ್ಟಿದ್ದಾರೆ. ನೋ ಸ್ಮೋಕಿಂಗ್ ಮತ್ತು ಬೇರೆ ಸೇಫ್ಟಿ ಫೀಚರ್ಸ್ಗಳನ್ನು ಕೊಟ್ಟಿದ್ದಾರೆ. ಇಲ್ಲೊಂದು ಬುಕ್ ಪ್ಲೇಟ್ ಇದೆ. ಸೊ ಈ ಬುಕ್ಕಲ್ಲಿ ಪ್ರತಿಯೊಂದು ಸೇಫ್ಟಿ ಮತ್ತು ಅದನ್ನು ಹೇಗೆ ಫಾಲೋ ಮಾಡಬೇಕು ಅಂತ ಅದ್ರ ಬಗ್ಗೆ ಕಂಪ್ಲೀಟಾಗಿ ಡೀಟೇಲ್ ಕೊಟ್ಟಿದ್ದಾರೆ. ನಾನು ಹೇಳೋಣ. ಸಮಯ ಇವಾಗ ಆಲ್ಮೋಸ್ಟ್ 10 ಗಂಟೆ 7 ನಿಮಿಷ ನಿಮಗೆ ಕಾಣ್ತಾ ಇರ್ಬೋದು. ನನ್ನ ಲಗೇಜ್ಗಳನ್ನೆಲ್ಲ ಮೇಲ್ಗಡೆ ಇಟ್ಟಿದ್ದೀನಿ. ಜನಗಳು ಬರ್ತಾ ಇದ್ದಾರೆ. ಫ್ಲೈಟ್ ತುಂಬ ಫುಲ್ ಆಗ್ತಾ ಇದೆ ಸದ್ಯಕ್ಕೆ. ಸೊ ನಿಮಗೆ
ಕಾಣ್ತಾ ಇರ್ಬೋದು, ಎಲ್ಲ ಮಂಗಳೂರಿಗೆ ಬರುವಂಥವ್ರು ಇವರು. ಸೊ ಈ ಥರ ಇದೆ. Non-compliance is a punishable offence. Overwing exit. Inflate the life jacket after leaving. Tampering with or removal of ಕತ್ತಲಗಿತ್ತು ಬತ್ತೀನಿ ನನ್ನ ಒಂತೆ ಪೊರ್ತುಡು ಎಂಕಲ್ನ ಫ್ಲೈಟ್ ಮಿತ್ ರಾಪುಂಡು ತೂಕ ಎಂಚ ಕೊಡಕ್ಕೆ ಇರ್ಬೋದು ಇನಿತ್ತ ಪೈಲಟ್ ವಿವೇಕ್ ಬುಕ್ ಮೋಷನ್ ಗೀಟದ ರೈಟ್ ಸೈಡ್ ಫುಲ್ ಲೆಕ್ಕ ನಿತ್ತು ನಿತ್ತು ನೀಲಿ ಲೈಟ್ ಬರ್ತದೆ. ಗಟ್ಟಿ ಗೊಬ್ಬರ ಬಾಡ್ಗಂತ చాలా ಇದು ದುಬೈಯಲ್ಲಿ ಚಂದ್ರನ ಬಿಂಬ ನೀವು ಕಾಣ್ಬೋದು. ಕೆಳಗಡೆ ಲೈಟಿಂಗ್ಸ್ ಇದೆ, ಹಾಗಂತ ಅದು ಮೇಲ್ಗಡೆ ಚಂದ್ರ 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 ಇಂಜಿನ್ ಇದೆ. ಇನ್ನು ಸ್ವಲ್ಪ ಹೊತ್ತಲ್ಲಿ ರನ್ವೇಯಿಂದ ಮೇಲೆ ತಗೊಂಡು ಹೋಗ್ತಾರೆ ಅವರು. ನೋಡುವ, ಲೈಟ್ ಎಲ್ಲ ಹಾಕಿದ್ದಾರೆ, ರನ್ವೇ ಅಂತೇಳಿ ಹಾಕಿದ್ದಾರೆ. ಮತ್ತು M31A 30R CAI ಅಂತ ಏನೋ ಹಾಕಿದ್ದಾರೆ. ಅದರ ಕೋಡ್ಗಳ ಮೀನಿಂಗ್ಗಳು ನಮ್ಗೆ ಗೊತ್ತಿಲ್ಲ. ಇದು ರನ್ವೇ ಎಕ್ಸಾಕ್ಟ್ ಇದೇ ರನ್ವೇ. ನಿಮಗೆ ಕಾಣ್ತಾ ಇರ್ಬೋದು ದುಬೈಯ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ಇಲ್ಲಿಯ ಹೊರಗಡೆಯ ದೃಶ್ಯಗಳು. ಸೊ ಇವಾಗ ನಮ್ಮ ಫ್ಲೈಟ್ ಟೇಕ್ ಆಫ್ ಆಗ್ತಾ ಇದೆ. ಸೊ ಸ್ಪೀಡ್ ಜಾಸ್ತಿ ಆಯಿತು. ಸೊ ಭಾರತ್ ಮಾತಾ ಕಿ. ಸೊ ನಮ್ಮ ಫ್ಲೈಟ್ ಫುಲ್ ಸ್ಪೀಡಾಗಿ ಹೋಗ್ತಾ ಇದೆ. ಫುಲ್ ಸ್ಪೀಡಾಗಿ ಅಂದರೆ ಫುಲ್ ಸ್ಪೀಡಾಗಿ ಹೋಗ್ತಾ ಇದೆ.
ನಿಮಗೆ ಸ್ಪೀಡ್ ಕ್ಯಾಲ್ಕುಲೇಟ್ ಮಾಡ್ಕೋಬೋದು. ಇದು ದುಬೈಯ ಸೂಪರ್ ಆಗಿರುವಂತಹ ದೃಶ್ಯಗಳು. ಮೇ ಬಿ ಇಲ್ಲಿ ಇಂಜಿನ್ ಕಾಣ್ತಾ ಇದೆ, ಇಂಜಿನ್ ಅಡ್ಡ ಬರ್ತಾ ಇದೆ. ಸೊ ನಾನು ನಿಮಗೆ ದುಬೈಯ ಒಂದು ದೃಶ್ಯವನ್ನು ತೋರಿಸ್ತಾ ಇದ್ದೇನೆ, ನೀವು ಕೂಡ ಎಂಜಾಯ್ ಮಾಡಿ. ಆ್ಯಕ್ಚುಲಿ ಕ್ಯಾಪ್ಟನ್ ಆದವನು ಹೇಳಲಿಕ್ಕಿದೆ ಹೊರಗಡೆ ದೃಶ್ಯ ಬರ್ತಾ ಇದೆ ನೀವು ವಿಂಡೋದಲ್ಲಿ ನೋಡಿ ಅಂತ, ಬಟ್ ನಮ್ಮ ಕ್ಯಾಪ್ಟನ್ ಸ್ವಲ್ಪ ಉದಾಸೀನ ಮಾಡಿದಾನಂತ ಅನಿಸುತ್ತೆ. ಸೊ ಅದಕ್ಕೋಸ್ಕರ ಯಾವುದೇ ಅನೌನ್ಸ್ಮೆಂಟ್ ಮಾಡ್ತಾ ಇಲ್ಲ. ಸೊ ನಿಮಗೆ ಕಾಣ್ತಾ ಇರ್ಬೋದು, ಇದು ಚಿಕ್ಕದಾಗಿ ಬೆಂಕಿಪಟ್ಟಣ ಥರ ಕಾಣ್ತಾ ಇರೋದು ದೊಡ್ಡದಾದಂತಹ ಬೃಹತ್ ಆಕಾರದ ಬಿಲ್ಡಿಂಗ್ಗಳು. ನಿಮಗೆ ಸೂಪರಾಗಿ ಎಲ್ಲ ವ್ಯೂಸ್ಗಳನ್ನು ನಾನು ಈ ನನ್ನ ಯೂಟ್ಯೂಬ್ ಚಾನಲಲ್ಲಿ ಹಾಕಿದ್ದೀನಿ. ಸೊ ಸೂಪರಾಗಿದೆ ಇಲ್ಲಿಯ ವ್ಯೂಸ್. ಆ್ಯಂಡ್ ಬುರ್ಜ್ ಖಲೀಫಾ ಕೂಡ ಕಾಣ್ತಾ ಇದೆ. ಸೊ ಸ್ಪೀಡ್ ಜಾಸ್ತಿ ಮಾಡೋಕ್ಕೋಸ್ಕರ ಅವರು ತಮ್ಮ ಸ್ವಲ್ಪ ತಲೆ ತಿರುಗ್ತಾಗೆ ಆಗ್ತಾ ಇದೆ, ಬಟ್ ಓಕೆ, ನೋ ಪ್ರಾಬ್ಲಮ್. ಗಿರ್ರ ಆಯಿತು ಒಮ್ಮೆ. ಇದು ದುಬೈಯ ಬ್ಯೂಟಿಫುಲ್ ಆದಂತಹ ದೃಶ್ಯ, ಸೂಪರ್ ಆಗಿರುವಂತಹ ಬ್ಯೂಟಿಫುಲ್ ಆಗಿರುವಂತಹ ದೃಶ್ಯ ನೋಡ್ತಾ ಇದ್ದೀರಾ ನೀವು ನನ್ನ ಮೊಬೈಲ್ನ ಒಂದು ಡಿಸ್ಪ್ಲೇಯಲ್ಲಿ. ನೋಡಿ ಸ್ನೇಹಿತರೆ, ಇದು ದುಬೈ. ಈ ನೈಟಿನ ವ್ಯೂ ಎಷ್ಟು ಚೆನ್ನಾಗಿ ಕಾಣಿಸುತ್ತಲ್ವಾ? ಹೌದು, ಖಂಡಿತವಾಗಿಯೂ ಚೆನ್ನಾಗಿ ಕಾಣಿಸ್ತಾ ಇದೆ. ನೀವು ಕೂಡ ಎಂಜಾಯ್ ಮಾಡಲಿ ಅಂತಲೇ ನಾನು ಈ ವ್ಯೂಸ್ಗಳನ್ನು ನಾನು ಹಾಕಿದ್ದೀನಿ. ಸಿಕ್ಕಾಪಟ್ಟೆ ಎತ್ತರ ಬಂತು. ಅಲ್ಲಿ ನಿಮಗೆ ಬುರ್ಜ್ ಖಲೀಫಾನ ನಾನು ತೋರಿಸ್ತೇನೆ ಝೂಮ್ ಮಾಡಿ. ಸೊ ಲೈಟ್ ಜಾಸ್ತಿ ಇರೋದರಿಂದ ಕಾಣಲ್ಲ, ಬಟ್ ಆದ್ರೂ ಇರ್ತೀಯಲ್ಲ ಬುರ್ಜ್ ಖಲೀಫಾ ತುಲೆ ಮಿತ್ತು ಅವು ಬರೋಂದಿಚ್ಚು ಮಸ್ತ್ ದೂರ ಉಂಟು, ಅಂಕಲ್ ಮಸ್ತ್ ಇದೆ. ಇದು ಬುರ್ಜ್ ಖಲೀಫಾ, ಇದು 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 ಚಿಕ್ಕ ಕಡ್ಡಿಯಾಗಿ ಕಾಣ್ತಾ ಉಂಟು. ಕಿವಿಯ ಒಳಗಡೆ ಗಾಳಿಯೆಲ್ಲ ನುಗ್ಗಿದಾಗೆ ಆಗ್ತಾ ಇದೆ. ಸೊ ತುಂಬ ಖುಷಿ ಅನಿಸ್ತಾ ಇದೆ, ಬಟ್ ಏನು ವಾಯ್ಸ್ ಕೇಳಿಸ್ತಾ ಇದೆ ಅಂತ ನನಗೆ ಗೊತ್ತಿಲ್ಲ. ಅದಕ್ಕೆ ಗಟ್ಟಿ ಮಾತಾಡೋದು, ಯಾಕೆಂದರೆ ನಾನು ಮಾತಾಡಿದರೆ ನನಗೆ ಮಾತ್ರ ಗೊತ್ತಾಗೋದು, ಬೇರೆ ಯಾರಿಗೆ ಗೊತ್ತಾಗೋದಿಲ್ಲ. ಎಲ್ಲರೂ ಟೆನ್ಷನಲ್ಲಿದ್ದಾರೆ ಇಷ್ಟು ಎತ್ತರಕ್ಕೆ ಏರಿದೆ ಅಂತ. ಇದು ಸುಂದರವಾದಂತಹ ದುಬೈಯ ದೃಶ್ಯ. ಸೊ ಅಲ್ಲಿಂದ ಕೂಡ ತೋರಿಸ್ತೇನೆ, ಇಲ್ಲಿಂದ ಕೂಡ ತೋರಿಸ್ತಾ ಇದ್ದೇನೆ, ಎರಡು ಕಡೆಯಿಂದ ತೋರಿಸ್ತಾ ಇದ್ದೇನೆ. ಸೊ ಇಲ್ಲಿ ಇಂಜಿನ್ ಇದೆ, ಇದು ಇಂಡಿಗೋ ಫ್ಲೈಟ್. ಸೊ ತುಂಬ ಎತ್ತರದಲ್ಲಿದ್ದೀವಿ, ತುಂಬ ಎತ್ತರದಲ್ಲಿದ್ದೀವಿ. ಮುಂಜಾನೆ 3:30 ನಮ್ಮ ಫ್ಲೈಟ್ ಮಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟಲ್ಲಿ ಲ್ಯಾಂಡ್ ಆಗಲಿಕ್ಕಿದೆ. ಸೊ ಅದರ ದೃಶ್ಯ ಕೂಡ ನಾನು ಈ ಒಂದು ಬ್ಲಾಗಿನಲ್ಲಿ ಹಾಕ್ತೇನೆ, ನಿಮಗೆಲ್ಲ ಖುಷಿ ಆಗ್ಬೋದು. ಇದು ಸುಂದರವಾದ ಒಂದು ದುಬೈಯ ನೋಟ, ಸುಂದರ ಅಂದರೆ ತುಂಬ ಸುಂದರ. ಸೊ ನೀವು ಕೂಡ ಎಂಜಾಯ್ ಮಾಡಿ. ಒಂದು ಡವ್ ಬರ್ಪುಜಿ ಅವು ವೈಟ್ ಇದು ಡೇಟ್ ಬರೋಡು ಅಪ್ಪಾಗ ಆ ಬುರ್ಜ್ ಖಲೀಫಾ ಕರೆಕ್ಟ್ ತೋಜು ಡವ್ ಅದು ದೆತ್ತೋ ನಿಜ ಬಟ್ ಅದು ದೂರ ಉಂಟು, ಅದು ಡಿಸ್ಟೆನ್ಸ್ ನನಗೆ ಲೈಟ್ ತಲೆಕ ತೋಜುನು, ಬಟ್ ರಿಯಲ್ ನೆಕ್ ಐಸ್ಗೆ ತೋಜುನಿಲ್ಲ. ಬಗೆಲ್ಗೆ ಸೂಪರ್ ತೋಜುನು ಎಡ್ಡೆ ಶೋಗೆ ಬರ್ಬೋದು. ಬೆಂಚು ದುಬೈ. ಇದು ಇಂಡಿಗೋ ಫ್ಲೈಟಲ್ಲಿ ಕೊಟ್ಟಿರುವಂತಹ ಒಂದು ಗ್ಲಾಸ್ ನೀರು. ಸೊ ಏನು ಕೊಡಲ್ಲ ಅಂತ ಅಂದ್ಕೊಂಡಿದ್ವಿ, ಒಂದೇ ಒಂದು ಗ್ಲಾಸ್ ನೀರು ಕೊಟ್ಟಿದ್ದಾರೆ. ಸೊ ಆಲ್ಮೋಸ್ಟ್ 530 ದಿರಮ್ ಕೊಟ್ಟು ಟಿಕೆಟ್ ಮಾಡಿದ್ದು. ಸೊ ಅದರಲ್ಲಿ ಬರೀ ಒಂದು ಗ್ಲಾಸ್ ನೀರು, ತಣ್ಣಗಿರುವಂತಹ ನೀರು. ಲೈಟ್ ಹೆಜ್ಜಿ
ಕಾಲೇಜ್ ಇದರಲ್ಲಿ ಡಿಫ್ರೆನ್ಸ್ ದಿ ಲ್ಯಾಂಡಿಂಗ್ ಸ್ಪೀಡ್ ಆ್ಯಂಡ್ ಫೈನಲಿ ನಾವು ಬಂದು ರೀಚ್ ಆದ್ವಿ. ವೆಲ್ಕಮ್ ಟು ಮ್ಯಾಂಗ್ಳೂರ್. ಅಭಿ ಈಗ ಅನೌನ್ಸ್ ಮಾಡ್ತಾರೆ, ಟೆಂಪರೇಚರ್ ಎಲ್ಲ ಹೇಳ್ತಾರೆ. ಸೊ ಫೈನಲಿ ಆಯಿತು. ಸಮಯ 3:30, ಎಕ್ಸಾಕ್ಟ್ 3:30. ಸೊ 4:15 ಹೊರಗೆ ಇರ್ಬೋದು, 1 ಗಂಟೆ ಬೇಕು. ಸಣ್ಣ ಏರ್ಪೋರ್ಟ್ ಅಲ್ಲ. ಸೊ ಇದು ಮ್ಯಾಂಗಳೂರು ಏರ್ಪೋರ್ಟಿನಲ್ಲಿರುವಂತಹ ದೃಶ್ಯ. ಈಗ ಅನೌನ್ಸ್ ಮಾಡಬೇಕು, ಮಾಡಲಿಲ್ಲವೇನೋ. ಸೀಟ್ ಬೆಲ್ಟ್ ತೆಗೆಯುವ. ನಿಮಗೆ ಅಲ್ಲಿ ಕಾಣ್ತಾ ಇರೋದು ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಬೆಳಗ್ಗಿನ ಜಾವ. कृपया ध्यान दीजिए, हम मैंगलोर पहुंच गए हैं. धन्यवाद. लेडीज एंड जेंटलमैन, बॉयज एंड गर्ल्स, यू अराइव्ड इन मैंगलोर. थैंक यू. ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಮ್ಯಾಂಗ್ಳೂರಿಗೆ ಬಂದಿದ್ದೀವಿ. ಬ್ಯಾಕ್ ಸೈಡಲ್ಲಿದೆ, ನಡ್ಕೊಂಡು ಬರ್ತಾ ಇದ್ದಾರೆ. ನಾನು ಕೂಡ ಬರ್ತಾ ಇದ್ದೇನೆ. ಸೊ ಎಲ್ಲರೂ ಬೇಗ ಬೇಗ ಎಕ್ಸಿಟ್ ಆಗಲಿಕ್ಕೆ ಹೋಗ್ತಾ ಇದ್ದೇವೆ. ನಾವು ಸ್ವಲ್ಪ ನಿಧಾನಕ್ಕೆ ಹೋಗೋಣ ಅಂತ. ಸೊ ಅರ್ಜೆಂಟ್ನವರು ಹೋಗಬೇಕು. ನಿಮಗೆ ಈ ಬ್ಲಾಗ್ ಇಷ್ಟವಾದರೆ ದಯವಿಟ್ಟು ಶೇರ್, ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ಬ್ಲಾಗ್ ನಿಮಗೆ ಮತ್ತೆ ಬರ್ತೇನೆ, ಮತ್ತೆ ವಿಶೇಷತೆಯನ್ನು ಬರ್ತೇನೆ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಎಂಡ್ ಮಾಡ್ತೇನೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.